ಮಂಗಳೂರಿನ ಕುಂಟಿಕಾನದಲ್ಲಿರುವ ಎಜೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಸಂಶೋಧನಾ ಕೇಂದ್ರದ ಘಟಿಕೋತ್ಸವ ಹಾಗೂ ವಾರ್ಷಿಕ ದಿನಾಚರಣೆ ಬಹಳ ಅದ್ದೂರಿಯಾಗಿ ಎಜೆ ಆಡಿಟೋರಿಯಂನಲ್ಲಿ ನಡೆಯಿತು. ಇದೇ ವೇಳೆ ಗಣ್ಯರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕ ಡಾ ಸಿಎನ್ ಮಂಜುನಾಥ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಭಾರತದಲ್ಲಿ ಅನಾರೋಗ್ಯದಿಂದ ಸಂಭವಿಸುವ ಸಾವುಗಳಲ್ಲಿ 50% ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳಿಂದ ಸಂಭವಿಸುತ್ತದೆ. ಎಜೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯು ವಿಶ್ವ ದರ್ಜೆಯ ಸೌಲಭ್ಯಗಳನ್ನು ಹೊಂದಿದ್ದು, ಇಲ್ಲಿ ವ್ಯಾಸಂಗ ನಡೆಸುತ್ತಿರುವುದು ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮ ಅವಕಾಶ ಎಂದರು. Probably you have to study hard, you have to get through the NEET examination into various post-graduation courses. But one thing I wanted to convey here, I wanted to emphasize point is every discipline has its own glamour and flavor. Only thing it needs commitment. So not that that particular branch is less glamorous, that is not very attractive. No. You take any branches of medicine, any branches of surgery, everything has its own glory, its own flavor. But ultimately what is required is commitment and concentration. See, as doctors, we also need to understand how to go about our practice. Because university examination is a paper qualification. But most important, you have to get into the practice. ಈ ಸಂದರ್ಭ ಎಜೆ ವೈದ್ಯಕೀಯ ಸಂಸ್ಥೆಯ ನಿಕಟಪೂರ್ವ ಡೀನ್ ಡಾ ಎಂ ರಮೇಶ್ ಪೈ ಅವರು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. I will give to my teachers the respect and gratitude which is their due. I will maintain by all means with all respect and dignity. I shall abide by the code of medical ethics as enunciated by the Medical Council of India. I make these promises solemnly. ಇದೇ ವೇಳೆ ಗಣ್ಯರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಈ ಸಂದರ್ಭ ಲಕ್ಷ್ಮೀ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷ ಪ್ರಶಾಂತ್ ಶೆಟ್ಟಿ, ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ವೈದ್ಯಕೀಯ ನಿರ್ದೇಶಕ ಡಾ ಪ್ರಶಾಂತ್ ಮಾರ್ಲಾ, ನಿರ್ದೇಶಕಿ ಡಾ ಅಮಿತಾ ಪಿ ಮಾರ್ಲಾ, ಲಕ್ಷ್ಮೀ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ನ ನಿರ್ದೇಶಕಿ ಶಾರದಾ ಜೆ ಶೆಟ್ಟಿ, ಆಶ್ರಿತಾ ಪಿ ಶೆಟ್ಟಿ, ಡೀನ್ ಡಾ ಅಶೋಕ್ ಹೆಗ್ಡೆ, ಅಸೋಸಿಯೇಟ್ ಡೀನ್ ಡಾ ಫ್ರಾನ್ಸಿಸ್ ಎನ್ಪಿ ಮೊಂತೆರೋ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್ ವಿ4 ನ್ಯೂಸ್ 24/7 ಮಂಗಳೂರು.